ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಉದ್ಘಾಟನೆ ಕಾಟಾಚಾರಕ್ಕೆಂಬಂತೆ ನಡೆದಿದೆ ಎಂದು ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಗಳು ಭವನದಲ್ಲೇ ಪ್ರತಿಭಟನೆ ನಡೆಸಿದಂತಹ ಘಟನೆ ನಡೆಯಿತು. ಉದ್ಘಾಟನೆ ಮುಗಿಸಿ ಮುಖ್ಯಮಂತ್ರಿಗಳು ತಕ್ಷಣವೇ ತೆರಳಿದ್ದಾರೆ. ಸಿಎಂ ತೆರಳಿದ ತಕ್ಷಣವೇ ದಲಿತ ಸಂಘಟನೆಗಳ ಮುಖಂಡರು ಭವನದಲ್ಲಿ ಪ್ರತಿಭಟನೆ ನಡೆಸಿದ್ದು ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಸಂದರ್ಭ ಮಾತನಾಡಿದ ದಲಿತ ಮುಖಂಡ ಅಶೋಕ್ ಕೊಂಚಾಡಿ, ಕಾರ್ಯಕ್ರಮ ಉದ್ಘಾಟಿಸಿದ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಆಡದೆ ತೆರಳಿದ್ದಾರೆ. ದೀಪ ಬೆಳಗಿಸಲು ಮಾತ್ರ ಕಾರ್ಯಕ್ರಮ ಆಯೋಜಿಸಿದಂತಿತ್ತು. ಇದು ಕೇವಲ ಕಾಟಾಚಾರಕ್ಕೆ ನಡೆದಿದ್ದು ನಮಗೆ ಅವಮಾನ ಮಾಡಲಾಗಿದೆ. ಈ ರೀತಿಯ ನಿರ್ಲಕ್ಷ್ಯವನ್ನ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಸಮಾಜ ಕಲ್ಯಾಣ ಕಚೇರಿ ಮುಂಭಾಗ ಶೀಘ್ರವೇ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಅಶೋಕ್ ಕೊಂಚಾಡಿ ತಿಳಿಸಿದರು. ಎಕ್ಕರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣ ಪ್ರಸಾದ್ ಜಿಲ್ಲಾ ಸಂಚಾಲಕರು ಇವತ್ತು ಅಂಬೇಡ್ಕರ್ ಭವನವನ್ನು ಜಿಲ್ಲಾಡಳಿತ ಹಾಗೆಯೇ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉದ್ಘಾಟನೆ ಮಾಡಿಸಿದ್ದಾರೆ. ಇದರ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಆದರೆ ಈ ಒಂದು ಅಂಬೇಡ್ಕರ್ ಭವನವನ್ನು ಕೇವಲ ಕಾಟಾಚಾರಕ್ಕೆ ಮಾತ್ರ ಉದ್ಘಾಟನೆ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನ ರಾಜ್ಯ ಮಟ್ಟದಲ್ಲಿ ಒಂದು ಅತ್ಯುತ್ತಮ ಎಲ್ಲ ಸೌಕರ್ಯಗಳಿರುವ ಹವಾನಿಯಂತ್ರಿತ ಒಂದು ಕಟ್ಟಡ. ಸುಮಾರು 18 ಕೋಟಿಗಳ ವೆಚ್ಚದಲ್ಲಿ ಆದಂತಹ ಈ ಅಂಬೇಡ್ಕರ್ ಭವನದ ಹಿಂದೆ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳ ಹೋರಾಟದ ಒಂದು ಇತಿಹಾಸ ಇದೆ. ಭೂಮಿ ಮೀಸಲಿಡುವ ವಿಷಯದ ಕುರಿತು ಅಲ್ಲಿಂದ ಇವತ್ತು ಉದ್ಘಾಟನೆ ಆಗುವವರೆಗೂ ಎಲ್ಲ ದಲಿತ ಪರ ಸಂಘಟನೆಗಳ ಹೋರಾಟದ ಪ್ರತಿಫಲ ಈ ಅಂಬೇಡ್ಕರ್ ಭವನ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ. ಆದರೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ, ರಾಜ್ಯ ಸರ್ಕಾರ, ಇಲ್ಲಿನ ಶಾಸಕರು, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆಯೇ ಸಮಾಜ ಕಲ್ಯಾಣ ಸಚಿವರು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳನ್ನು ನಿರ್ಲಕ್ಷಿಸಿ ಕೇವಲ ಕಾಟಾಚಾರಕ್ಕೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನ್ನ ಹೆಸರು ದೇವದಾಸ್ ಅಂತ, ದಲಿತ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಮತ್ತು ನಮ್ಮ ಈ ಜಿಲ್ಲೆಯ ದಲಿತ ಹಿತರಕ್ಷಣಾ ಸಮಿತಿಯ ಪ್ರಧಾನ ಸಂಚಾಲಕ. ಇವತ್ತು ನಮಗೆ ಭಾಳ ಸಂತೋಷ ಇತ್ತು. ಭಾಳ ದೀರ್ಘಕಾಲದ ಒಂದು ಅಂಬೇಡ್ಕರ್ ಭವನ ಆಗಿದೆ, ಅದು ಇವತ್ತು ಉದ್ಘಾಟನೆ ಆಗ್ತಾಯಿದೆ ಅಂತ ಭಾಳ ಸಂತೋಷ ಇತ್ತು. ಇವತ್ತು ಇದು ದಿಢೀರಾಗಿ ಆಯಿತು, ಸರಿ ಕೋವಿಡ್ ಸಮಸ್ಯೆ ಇತ್ತು. ಆದರೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಪಾಲ್ಗೊಂಡು ನಮ್ಮ ಎಲ್ಲ ಸಂಘಟನೆಯವರ ಒಂದು ಪರವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಪುಸ್ತಕವನ್ನು ಅವರಿಗೆ ಸಲ್ಲಿಸಿ ಅಂತ ಹೇಳಿದರು. ಯಾವುದು? ಮಾನ್ಯ DGP ಅವರ ಮಂಕುತಿಮ್ಮನ ಕಗ್ಗ ತತ್ಪಾರ್ಯಗಳು ಅಂತ ಪುಸ್ತಕ. ಅವರು ಕರೀತೇವೆ ಸ್ಟೇಜಿಗೆ ಅಂತ ಹೇಳಿದ್ದಾರೆ. ಕರೆಯಲಿಲ್ಲ. ಈ ಪುಸ್ತಕ ನೋಡಿದರೆ ಇಡೀ ಇದು ನಮಗೆಲ್ಲ, ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಂವಿಧಾನಕ್ಕೆ ಮಾಡಿದ ಅವಮಾನ ಅಂತ ತಿಳ್ಕೊಂಡಿದ್ದಾರೆ. ಯಾಕಂದರೆ ಅವರು ಮೊದಲೇ ಹೇಳಿದ್ದಾರೆ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಗತ್ಯ ಇಲ್ಲ, ನಾವು ಇದೇ ಸಂವಿಧಾನನೇ ಬದಲಿಸಿ ಬಂದವರು. ಅದನ್ನು ಇವರು ಸಾಬೀತು ಮಾಡಿದ್ದಾರೆ. ಇವರಿಗೆ ಬೇಕಾಗಿಲ್ಲ, ಈ ಕೋಮುವಾದಿ ಸರ್ಕಾರಕ್ಕೆ ಇದು ಬೇಕಾಗಿಲ್ಲ, ಸಂವಿಧಾನ ಬೇಕಾಗಿಲ್ಲ, ಅಂಬೇಡ್ಕರ್ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿ ಈ ಥರ ಅವಮಾನ ಮಾಡಿದ್ದಾರೆ. ಇದಕ್ಕೆ ಇಡೀ ನಮ್ಮ ಜಿಲ್ಲಾಡಳಿತವನ್ನು ಇವತ್ತು ನಾವು ಖಂಡಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಮುಖ್ಯಮಂತ್ರಿ ಸೌಜನ್ಯ 1-2 ನಿಮಿಷ ಅಲ್ಲಿ ಬಂದು ಜನ ಸೇರಿದ್ದಾರೆ. ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡಿದ್ದೇನೆ, ಇದರಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಆಗಲಿ, ನಿಮ್ಮೆಲ್ಲರಿಗೂ ಅಭಿನಂದನೆ ಒಂದು ಮಾತಾಡ್ಬೋದು ಹೇಳಲೇ ಇಲ್ಲ ಅವರು. ಆದ್ದರಿಂದ ಇದನ್ನು ನಾನು ನಮ್ಮ ಸಂಘಟನೆ ಪರವಾಗಿ ಮತ್ತು ಎಲ್ಲ ದಲಿತ ಸಂಘಟನೆ ಪರವಾಗಿ ಮತ್ತು DSS ರಾಜ್ಯ ಸಮಿತಿಯಿಂದಲೂ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ. ಇದು ಕಾರ್ಯಕ್ರಮನೇ ಅಲ್ಲ, ಇದು ಅಂಬೇಡ್ಕರ್ಗೆ ಮಾಡಿದ ಅವಮಾನದ ಕಾರ್ಯಕ್ರಮ ಇದು ಅಂತ ನಾನು ಹೇಳಲಿಕ್ಕೆ ಅಷ್ಟೇ ಬೇಕು.